ಉಡುಪಿ ಜಿಲ್ಲೆಯ ಪಡುಬಿದ್ರೆ ವಿಶಾಲ ಕಡಲ ತೀರ ಎಂಡ್ ಪಾಯಿಂಟ್ ಪ್ರದೇಶದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬ್ಲೂ ಫ್ಲಾಗ್ ಬೀಚ್ ಯೋಜನಾ ಕಾಮಗಾರಿ ತಿಂಗಳೊಳಗೆ ಅಂತಿಮ ಸ್ಪರ್ಶ ಕಾಣಲಿದ್ದು ಆಕರ್ಷಕ ಮೂಲಭೂತ ಸೌಕರ್ಯಗಳೊಂದಿಗೆ ನಿರ್ಮಾಣವಾಗ್ತಾ ಇರುವ ಈ ಪ್ರದೇಶ ಪ್ರವಾಸಿಗರ ನೆಚ್ಚಿನ ತಾಣವಾಗುವುದರಲ್ಲಿ ಎರಡು ಮಾತಿಲ್ಲ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕೇಂದ್ರ ಸರ್ಕಾರದ ಅನುಮೋದನೆಯಂತೆ ಗೊತ್ತು ಮಾಡಲಾದ ಬ್ಲೂ ಫ್ಲಾಗ್ ಬೀಚ್ ಅಭಿವೃದ್ಧಿ ಯೋಜನೆಯ ಕಾಮಗಾರಿ ಗುತ್ತಿಗೆಯನ್ನ ಗುರ್ಗಾಂವ್ನ A to Zಗೆ ವಹಿಸಿಕೊಡಲಾಗಿತ್ತು. ಈ ನಿಟ್ಟಿನಲ್ಲಿ ಪಡುಬಿದ್ರೆ ಹೆಜಮಾಡಿ ಅಳವೆ ಸಮೀಪ ಕಾಮಗಾರಿ ಆರಂಭಗೊಳಿಸಲಾಯಿತಾದರೂ ಕಡಲು ಕೊರೆತದಂತಹ ಪ್ರಕೃತಿ ವಿಕೋಪದಿಂದಾಗಿ ಸ್ಥಳ ಬದಲಾವಣೆಗೊಂಡು ಇದೀಗ ಎಂಡ್ ಪಾಯಿಂಟ್ನಲ್ಲಿ ಕಳೆದ 2019 ಫೆಬ್ರವರಿಯಲ್ಲಿ ಕಾಮಗಾರಿ ಆರಂಭಗೊಂಡಿದೆ. ರಾಜ್ಯ ಸರ್ಕಾರ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂಲಸೌಕರ್ಯ ಯೋಜನೆಯನ್ನ ಇಲ್ಲಿ ಕಲ್ಪಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಬೀಚ್ ಪ್ರಬಂಧಕ ವಿಜಯ್ ಶೆಟ್ಟಿ, ಇದೀಗ ಬ್ಲೂ ಫ್ಲಾಗ್ ಯೋಜನೆ ಅಂತಿಮ ಹಂತದಲ್ಲಿದ್ದು ಮುಂದಿನ 15 ದಿನದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಇಷ್ಟರಲ್ಲೇ ತಾತ್ಕಾಲಿಕ ಶೌಚಾಲಯ, ಸ್ನಾನಗೃಹ, ಬಟ್ಟೆ ಬದಲಿಸುವ ಕೋಣೆ, ನೀರು ಶುದ್ಧೀಕರಣ ಘಟಕ, ಸಿಸಿ ಕ್ಯಾಮೆರಾ ನಿಯಂತ್ರಣ ಕೊಠಡಿ, ಮಕ್ಕಳ ಪಾರ್ಕ್, ಪ್ರಥಮ ಚಿಕಿತ್ಸಾ ಕೊಠಡಿ, ಘನತ್ಯಾಜ್ಯ ಸಂಸ್ಕರಣಾ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಬೀಚ್ಗೆ ಬೇಕಾಗುವ ವಿದ್ಯುತ್ ಉತ್ಪಾದಿಸಿ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಕಾಲುದಾರಿಗಳು ಸಹಿತ ವಾಹನ ನಿಲುಗಡೆ ಪ್ರದೇಶಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದ್ದು ಹಸಿರು ಹುಲ್ಲು ಹಾಸುವಿಕೆ ಹಾಗೂ ಪ್ರವಾಸಿಗರ ಅನುಕೂಲಕ್ಕಾಗಿ ಮಾಹಿತಿ ಫಲಕ ಅಳವಡಿಸಲಾಗಿದೆ. ಈ ಯೋಜನೆಯ ಮುಖ್ಯಸ್ಥರು ಭಾವಿಸಿದಂತೆ ಈ ಮಹಾಮಾರಿ ಕೊರೋನಾ ತೊಲಗಿದ್ರೆ ಕೇಂದ್ರ ನಿರ್ಣಾಯಕ ಮಂಡಳಿಯಿಂದ ಪರಿಶೀಲನೆ ನಡೆದು ಇನ್ನು ಕೆಲವೇ ದಿನಗಳಲ್ಲಿ ಅದ್ಧೂರಿಯ ಕಾರ್ಯಕ್ರಮಗಳೊಂದಿಗೆ ಈ ಬ್ಲೂ ಫ್ಲಾಗ್ ಬೀಚ್ ಲೋಕಾರ್ಪಣೆಗೊಳ್ಳಲಿದೆ. ಇಷ್ಟರಲ್ಲೇ ಈ ಯೋಜನಾ ಅನುಷ್ಠಾನದ ವೇಳೆ ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ನೀಡಲಾಗಿದ್ದು ಮುಂದೆ ಈ ಭಾಗದಲ್ಲಿ ಹೋಮ್ ಸ್ಟೇ, ವ್ಯಾಪಾರ ವಹಿವಾಟು ಮೂಲಕ ಮತ್ತಷ್ಟು ಉದ್ಯೋಗ ಸೃಷ್ಟಿಯಾಗಲಿದ್ದು ಸದ್ಯಕ್ಕೆ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಕಾಮಗಾರಿ ಪ್ರದೇಶಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರಾಕರಿಸಲಾಗಿದೆ ಎಂದರು. ಬ್ಲೂ ಫ್ಲಾಗ್ ಬೀಚಿನ 2019 ಫೆಬ್ರವರಿಯಿಂದ ನಾವು ಕಾರ್ಯವನ್ನು ಆರಂಭಿಸಿದ್ದು. ಇಲ್ಲಿ ಹೋದ ಸಲ ಎಳವೆ ಬಾವಿ ಹತ್ತಿರ ನಮ್ಮ ಪ್ರಾಜೆಕ್ಟಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ರೆಡಿ ಮಾಡಿದ್ವಿ. ಕಾರಣಾಂತರ ಕಡಲು ಕೊರೆತ ಮತ್ತು ಸೈಕ್ಲೋನ್ ಎಫೆಕ್ಟ್ ಇಂದ ಅದು ಶಿಫ್ಟ್ ಆಗಿ ಇದು ಸೆಕ್ಷನ್ ಎ, ಇದು 3 ಎಂಡ್ ಪಾಯಿಂಟ್ ಅನ್ನು 3 ಡಿವಿಷನ್ ಆಗಿ ಮಾಡಿದ್ದಾರೆ. NCSM ಇದರಿಂದ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಯಲ್ಲಿ ಕಡಲು ಕೊರೆತಕ್ಕಾಗಿ ಲಾಸ್ ಆಗಿದ್ದನ್ನು ನಾವು ಸೆಕ್ಷನ್ ಎಗೆ ಶಿಫ್ಟ್ ಮಾಡಿದ್ವಿ. ಸೆಕ್ಷನ್ ಎ ಯಲ್ಲಿ ನಾವು ಫೆಬ್ರವರಿಯಿಂದ ಕಾರ್ಯ ಸ್ಟಾರ್ಟ್ ಮಾಡಿ ಸ್ವಲ್ಪ ಲಾಕ್ಡೌನ್ನಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗಿ ಕೆಲಸ ಸ್ಥಗಿತಗೊಂಡಿತ್ತು. ನಂತರ ಮೇಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಒಂದು 90% ವರ್ಕ್ ಕಂಪ್ಲೀಟ್ ಆಗಿದೆ. ಏನು ಮೂಲಭೂತ ಒಂದು 33 ಕ್ರೈಟೀರಿಯಾ ಇದೆ ಇದರಲ್ಲಿ, ಬ್ಲೂ ಫ್ಲಾಗ್ ಬೀಚಿನ ಒಂದು ಕ್ರೈಟೀರಿಯಾ. ಒಟ್ಟಿನಲ್ಲಿ ಪಡುಬಿದ್ರೆಯ ವಿಶಾಲ ಕಡಲ ತೀರ ಎಂಡ್ ಪಾಯಿಂಟ್ ಪ್ರದೇಶದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬ್ಲೂ ಫ್ಲಾಗ್ ಬೀಚ್ ಯೋಜನಾ ಕಾಮಗಾರಿಯಿಂದಾಗಿ ಈ ಪ್ರದೇಶ ಪ್ರವಾಸಿಗರ ನೆಚ್ಚಿನ ತಾಣವಾಗುವುದರಲ್ಲಿ ಎರಡು ಮಾತಿಲ್ಲ. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.